ತಮ್ಮದೇರೆ ಈ ದೇವ್ರ ಗುಡಿಯಾಗ ಕುಂತು ಒಂದು ಮಾತು ಹೇಳ್ತಿದ್ದೀನಿ ಇವತ್ತು ನಿಮಗೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಆಗೈತಿ, ಮುಂದೆ ನಿಮ್ಮ ಜೀವನದಾಗ ಆಗಬಾರ್ದು. ಏನು ಹಾಕಿದ್ರು ನಿಮ್ಮ ಜೀವನದಾಗ ಒಳ್ಳೆಯದೇ ಆಗಬೇಕು. ನಮ್ಮ ಜೀವನದಾಗ ಏನೋ ಆಯಿತು, ನಾವು ಎಷ್ಟರ ಮಟ್ಟಿಗೆ ಸುಧಾರಿಸ್ಕೊಂಡು ಮ್ಯಾಗ ಬಂದ್ವಿ, ಅದು ಈ ದೇವರಿಗೆ ಗೊತ್ತು, ನಮಗೆ ಸಪೋರ್ಟ್ ಮಾಡೋದು ಈ ವ್ಯಕ್ತಿಗೆ ಗೊತ್ತು. ನಾನು ಹೇಳ್ತಿದ್ದೀನಿ ನೋಡ್ರಪ್ಪ, ಒಳಗೊಂದು ಹೊರಗೊಂದು ಮುಖವಾಡ ಇಟ್ಕೊಂಡು ಸಪೋರ್ಟ್ ಮಾಡೋರ್ದು ಸಪೋರ್ಟ್ ಯಾವತ್ತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬೆನ್ನಿಂದ ನಿಂತು ಚಪ್ಪಾಳಿ ತಟ್ಟಿ ಖುಷಿ ಪಡ್ತಾರಲ್ಲ, ಅವ್ರ ಸಪೋರ್ಟ್ ತೊಗೋರಿ. ಅವ್ರು ನಿಮ್ಮ ಬೆನ್ನಿಂದ ನಿಂತು ಎಷ್ಟು ಸಪೋರ್ಟ್ ಮಾಡಿದ್ರು ಇನ್ನೊಬ್ರಿಗೆ ಹೇಳ್ಕೊಲಾರ್ದವ್ರು ಇರ್ತಾರಲ್ಲ, ಅವ್ರ ಸಪೋರ್ಟ್ ತೊಗೋರಿ. ಅವ್ರಿಗೆ ಮತ್ತು ಹಂಗೆ ನಿಮ್ಮ ಜೀವನದಾಗಿದ್ರಂದ್ರೆ ಯಾವತ್ತೂ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಕೆಲವು ಜನ ಒಂದು ಚಾರಣೆ ಸಪೋರ್ಟ್ ಮಾಡಿ ₹1 ಎಲ್ಲ ಊರೆಲ್ಲ ಹೇಳ್ಕೊತಿರಿ ಗಡ ಮಂದಿ. ಅದಕ್ಕೆ ಅಂಥವ್ರ ಸಪೋರ್ಟ್ ಯಾವತ್ತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮ್ಯಾಗ ನಿಮಗೆ ನಂಬಿಕೆ ಇಟ್ಕೋರಿ. ನಿಮ್ಮ ಹಿಂದೆ ನಿಂತು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ, ಅವ್ರ ಮ್ಯಾಗ ನಂಬಿಕೆ ಇಡ್ರಿ. ಯಾವತ್ತೂ ನಿಮ್ಮ ಜೀವನದಾಗ ನೀವು ಮುಂದೆ ಬಂದೇ ಬರ್ತೀರಿ. ನನ್ನ ತಮ್ಮದಾರೆ ನೀವು ಸಾಧನೆ ಮಾಡೇ